ನಗರಸಭೆ ಅಧ್ಯಕ್ಷ ಉಪಾಧ್ಯಕ್ಷ ಸ್ಥಾನಕ್ಕೆ ರಾಜ್ಯ ಹೈಕೋರ್ಟ್ ನೀಡಿದ ತಡೆಯಾಜ್ಞೆ ತೆರವುಗೊಂಡಿದ್ದು ನವೆಂಬರ್ 2ರಂದು ನಗರಸಭೆ ಚುನಾವಣೆ ರಂಗೇರಲಿದೆ. 2 ವರ್ಷದ ಬಳಿಕ ಅಧ್ಯಕ್ಷ ಉಪಾಧ್ಯಕ್ಷ ಸ್ಥಾನಕ್ಕೆ ಚುನಾವಣೆ ನಡೆಯುತ್ತಿದ್ದು ಪುತ್ತೂರು ನಗರಸಭೆಯ 31 ವಾರ್ಡ್ಗಳಲ್ಲಿ ಅಧ್ಯಕ್ಷ ಉಪಾಧ್ಯಕ್ಷ ಹುದ್ದೆಗೆ ಪ್ರಬಲ ಅಭ್ಯರ್ಥಿಗಳ ನಡುವೆ ಭಾರೀ ಪೈಪೋಟಿ ನಡೆಯುತ್ತಿದೆ. ಪುತ್ತೂರಿನ ಅಭಿವೃದ್ಧಿಯ ಹರಿಕಾರನಾಗಿ ಗುರುತಿಸಿಕೊಂಡಿರುವ ಜೀವನ್ದಾರ್ ಜೈನ್ ಅವರು 3 ಬಾರಿ ಉಪಾಧ್ಯಕ್ಷರಾಗಿ 2 ಬಾರಿ ಪ್ರಭಾರ ಅಧ್ಯಕ್ಷರಾಗಿ ಬಿಜೆಪಿಯ ಕಮಲ ಪತಾಕೆಯನ್ನ ಹಾರಿಸಿ ಗೆದ್ದು ಬೀಗಿರುವ ಇವರಿಗೆ ಪುತ್ತೂರಿನ ನಾಡಿಮಿಡಿತ ತಿಳಿದಿದೆ. ಹೀಗಾಗಿ ಇವರು ಅಧ್ಯಕ್ಷ ಸ್ಥಾನದಲ್ಲಿ ಇದ್ರೆ ಅಭಿವೃದ್ಧಿಯ ಪಥದಲ್ಲಿ ಸಾಗುತ್ತಿರುವ ಪುತ್ತೂರು ಮತ್ತಷ್ಟು ಅಭಿವೃದ್ಧಿ ಕಾಣಲಿದೆ ಅನ್ನೋದು ಜನರ ಮಾತು. ಹೀಗಾಗಿ ಜೀವನ್ದಾರ್ ಜೈನ್ ಅವರಿಗೆ ಅಧ್ಯಕ್ಷ ಗದ್ದುಗೆ ಪಕ್ಕ ಅನ್ನೋ ಮಾತು ಇದೆ. ಒಂದು ವೇಳೆ ಅಧ್ಯಕ್ಷ ಸ್ಥಾನದಲ್ಲಿಂದ ಜೀವನ್ದಾರ್ ಜೈನ್ ಹಿಂದೆ ಉಳಿದಲ್ಲಿ ವಿದ್ಯಾಗೌರಿ ಅವರು ಅಧ್ಯಕ್ಷ ಸ್ಥಾನದಲ್ಲಿ ಮಿಂಚುವ ಎಲ್ಲ ಲಕ್ಷಣಗಳು ಕಾಣ್ತಿದೆ. ಇನ್ನು ಉಪಾಧ್ಯಕ್ಷ ಸ್ಥಾನಕ್ಕೆ ವಿದ್ಯಾಗೌರಿ, ಬಾಮಿ ಅಶೋಕ್ ಶೆಣೈ, ಸುಂದರ್ ಪೂಜಾರಿ ಹಾಗೂ ದೀಕ್ಷಾ ಪೈ ನಡುವೆ ಪೈಪೋಟಿ ನಡೆಯುತ್ತಿದ್ದು ಇದರಲ್ಲಿ ವಿದ್ಯಾಗೌರಿ ಅವರು ಉಪಾಧ್ಯಕ್ಷ ಪಟ್ಟಕ್ಕೇರಲಿದ್ದಾರೆ ಅನ್ನೋ ಮಾತು ರಾಜಕೀಯ ವಲಯದಲ್ಲಿದೆ. 2018 ಆಗಸ್ಟ್ 31ರಂದು ನಡೆದ ಚುನಾವಣೆಯಲ್ಲಿ 31 ಸ್ಥಾನಗಳಲ್ಲಿ ಬಿಜೆಪಿ 25 ಸ್ಥಾನ, ಕಾಂಗ್ರೆಸ್ 5 ಸ್ಥಾನ ಹಾಗೂ ಎಸ್ಡಿಪಿಐ 1 ಸ್ಥಾನ ಗೆದ್ದು ಬೀಗಿತ್ತು. ಈ ಬಾರಿಯೂ ವಿಜಯದ ಗದ್ದುಗೆ ಬಿಜೆಪಿ ಪಾಲಾಗಲಿದೆ.